ಕರೆಂಟ್ ಬಿಲ್ ಕೊಡಲ್ಲ ಕಣ್ರಿ, ಯಾಕ್ರಿ ಕೊಡಬೇಕು? ಸಿದ್ದರಾಮಯ್ಯ ಹೇಳಿಲ್ವಾ ನಿಂಗೂ ಫ್ರೀ ನಂಗೂ ಫ್ರೀ ಅಂತ? ನಾವು ಕರೆಂಟ್ ಬಿಲ್ ಕಟ್ಟಲ್ಲ ಎಂದು ವಿದ್ಯುತ್ ಬಿಲ್ ವಸೂಲಿಗೆ ಬಂದ ಸಿಬ್ಬಂದಿಗೆ ವ್ಯಕ್ತಿಯೋರ್ವ ಆವಾಜ್ ಹಾಕಿದ ಘಟನೆ ಮಂಡ್ಯದ ಎಲಿಚಾಕನಹಳ್ಳಿಯಲ್ಲಿ ನಡೆದಿದೆ. ರೈತನೋರ್ವ ಈ ತಕರಾರು ಎತ್ತಿದ್ದು 200 ಯೂನಿಟ್ ಒಳಗೆ ಲೈಟ್ ಬಿಲ್ ವಜಾ ಮಾಡ್ತಾರೆ ಅಂತ ಕಾಂಗ್ರೆಸ್ಗೆ ವೋಟು ಹಾಕಿರೋದು. ಸಿದ್ದರಾಮಯ್ಯನವರೇ ಕಟ್ಟಲ್ಲ ಫ್ರೀ ಅಂದ ಮೇಲೆ ನಾನು ಕಟ್ಟಲ್ಲ, ಸಿದ್ದರಾಮಯ್ಯಗಿಂತ ನಾನು ಶ್ರೀಮಂತ ಅಲ್ಲ, ನಾನು ಕಟ್ಟಲ್ಲ ಅಷ್ಟೇ, ಅದೇನು ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ, ನಿಮಗೆ ತಾಕತ್ತಿದ್ರೆ ಕಂಬಕ್ಕೆ ಹತ್ತಿ ಕಿತ್ತಾಕಿ ನೋಡ್ತೀನಿ, ಯಾವುದೇ ಕಾರಣಕ್ಕೂ ನಾನು ಕರೆಂಟ್ ಬಿಲ್ ಕಟ್ಟಲ್ಲ, ಯಾರನ್ನ ಕರ್ಕೊಂಡು ಬರ್ತೀರಾ ಕರ್ಕೊಂಡು ಬನ್ನಿ ಎಂದು ಆವಾಜ್ ಹಾಕಿದ್ದಾನೆ. ಕರೆಂಟ್ ಬಿಲ್ ಕೊಡಲ್ಲ ಕಣ್ರಿ, ಯಾಕ್ರಿ ಕೊಡ್ಬೇಕು? ಸಿದ್ದರಾಮಯ್ಯ ಹೇಳಿಲ್ರೆ ನಿನ್ಗೂ ಫ್ರೀ ನನಗೂ ಫ್ರೀ ಅಂತ ಹೇಳೋನೆ. ನಾವ್ ಯಾಕೆ ಕೊಡ್ಬೇಕು ಕರೆಂಟ್ ಬಿಲ್? ನಾವ್ ಕೊಟ್ಟಲ್ಲ. ನಮ್ ಕರೆಂಟ್ ಬಿಲ್ ವಜಾ ಮಾಡ್ತೀನಿ ಒಳಗೆ ಅಂತ ನಮ್ಮ ಕಾಂಗ್ರೆಸ್ ವೋಟ್ ಹಾಕಿರೋದು. ಸಿದ್ದರಾಮಯ್ಯ ಕಟ್ಟೋದಿಲ್ಲ ಅಂತ ಫ್ರೀ ಅಂತಂದ್ಮೇಲೆ ನಮ್ಮ ಸಿದ್ದರಾಮಯ್ಯ ನಾನ್ ಶ್ರೀಮಂತ ಅಲ್ಲ, ಕಟ್ಟಲ್ಲ, ಅದೇನ್ ಮಾಡ್ಕತ್ರಿ ಮಾಡ್ಕೊಳ್ಳಿ, ಅದೇನ್ ಕಿತ್ತಾಕ್ತೀರಿ ಫೀಸ ಕಿತ್ತಾಕ್ತೀರಿ ನೋಡ್ತೀನಿ ಫೀಸ್. ನೀವು ನಿನ್ಗೂ ಫ್ರೀ ನನಗೂ ಫ್ರೀ ಅಂತ ಹೇಳಿರೋದು ಸಿದ್ದರಾಮಯ್ಯ, ಅದಕ್ಕೆ ನಾವು ಕಾಂಗ್ರೆಸ್ ವೋಟ್ ಹಾಕಿರೋದು. ಅದಂಗೆ ನೀವು ಫೀಸ್ ಕಿತ್ತಾಕ್ತೀರಿ ಕಿತ್ತಾಕಿ ನೋಡ್ತೀನಿ, ಕಂಬಕತ್ತಿ ನೋಡ್ತೀನಿ, ತಾಕತ್ತಿದ್ರೆ ಯಾವುದೇ ಕಾರಣಕ್ಕೂ ಕರೆಂಟ್ ಬಿಲ್ ಕಟ್ಟಲ್ಲ. ಅದು ಯಾರು ಬರ್ಲಿ, ಅದು ಯಾರು ರೆಗ್ಯುಲರ್ ಕರ್ಕ ಬನ್ನಿ ನೋಡ್ತೀನಿ. ಕರೆಂಟ್ ಬಿಲ್ಲು ಕಟ್ಟಲ್ಲ, ನಮ್ಮ ಹೆಂಗಸರಿಗೆ ಬಸ್ ಟಿಕೆಟ್ ತಗೋದಿಲ್ಲ. ಅದು 7,000 ರೂಪಾಯಿ ಕೊಟ್ರೆ ಕೊಡ್ಲಿ, ಅವರು ಗೃಹ ಲಕ್ಷ್ಮಿಯ ಇಡ್ಲಿ ಅವ್ರ ಬಾಯಿ. 1 ಸೆಕೆಂಡ್ ನಾನು ಚೇರ್ಮನ್ ನಾನು ಮಾತಂತ ಉಳಿಸ್ಕೊತೀನಿ ಯಾರು 1 ಸೆಕೆಂಡ್ ಚೇರ್ಮನ್ ಕೂತ್ಕೋದಿಲ್ಲ ಅಂತ ಹೇಳಿರೋದು ಅವರು. ಹಂಗಾರೆ ಕರೆಂಟ್ ಬಿಲ್ ಕಟ್ಟಬೇಕು ಅಂದ್ರೆ 1 ಸೆಕೆಂಡ್ ಚೇರ್ಮನ್ ಕೂತ್ಕೊಬಾರ್ದು, ರಾಜೀನಾಮೆ ಕೊಡ್ಲಿ ಸಿದ್ದರಾಮಯ್ಯ. ಓಟ್ ಆಕ್ಸಿಡೆಂಟ್ ಒಂದು ಹೇಳಿಕೆ ಕೊಡುದು, ಓಟ್ ಹಾಕಿ ಗೆದ್ದಾದ್ಮೇಲೆ 1 ಹೇಳಿಕೆ ಕೊಡುದು. ಅವರು ಯಾವ್ದೇ ಕಾರಣಕ್ಕೆ ಕಟ್ಟಲ್ಲ, ಅದೇನ್ ಮಾಡ್ತಾರೆ ಮಾಡ್ಕೊಳ್ಳಿ ಹೋಗಿ.